ಧರ್ಮಾಡಳಿತ ನಮ್ಮ ದೇಶದ ಒಂದು ವಿಶೇಷವಾಯಿನ ಶಕ್ತಿ. ಒಂದು ಸಾವಿರ ವರ್ಷದ್ದು ನಡತೊಂದು ಬೈದಿನ ಪದ್ಧತಿ. ಧರ್ಮಗೂ ನ್ಯಾಯಗೂ ಸತ್ಯಗೂ ಸರಿಯಾದ ಆಡಳಿತ ಮಲ್ತೊಂದು ಜನಕಲ್ನ ಲೆಪ್ಪು ಬುಲಿಪುಗು ಬೋಕೊನೊಂದು ಆಡಳಿತ ಮಲ್ತೊಂದಿತ್ತಿನ ಇನಿಕ್ ಇತಿಹಾಸ ಆದುಂಡು. ಈ ದೇಶನು ಪಿದೈ ದೇಶದಕುಲು ಆಲಿನೆರ್ದು ದುಂಬು ಅಲ್ಪೊರ್ದು ಇಡೆಗ್ ಒಂಜಾತ್ ಜನಕುಲು ಬತ್ತದು ಮುಲ್ತ ವ್ಯವಸ್ಥೆದ ಅಧ್ಯಯನ ಮಲ್ತೆರಿಗೆ. ಅಂಚ ಅಧ್ಯಯನ ಮಲ್ತದು ಆ ದೇಶಗೂ ಪೋದಕುಲು ವರದಿ ಕೊರ್ನಗ ಒಂಜಿ ಪಾತೆರ ಪನ್ಪೆರಿಗೆ ಭಾರತ ದೇಶಡು ಧರ್ಮಾಡಳಿತ ವ್ಯವಸ್ಥೆ ಉಂಡು. ಈ ಧರ್ಮಾಡಳಿತದ ವ್ಯವಸ್ಥೆ ಏಪ ಮುಟ್ಟ ಉಪ್ಪುಂಡ ಆತ ಕಾಲ ಆ ದೇಶನು ನಮ್ಮ ಆಳ್ಯರ ಸಾಧ್ಯಜ್ಜಿ, ಅಲ್ಪ ಅಧಿಕಾರನು ಪತ್ತರ ಸಾಧ್ಯಜ್ಜಿ, ಅಲ್ಪ ನಮ್ಮ ಬೇರೆ ಸಾರ ಮಲ್ಪೊಡು ಅಧಿಕಾರ ಪತ್ತೊಡು ನಾಂಡ ಆ ವ್ಯವಸ್ಥೆನು ಪುಲ್ಪೊಡು ಪಂದ ಬಂಡರಿಗೆ. ಇಂಚಿತ್ತಿನ ಗಟ್ಟಿದ ವ್ಯವಸ್ಥೆ ನಮ್ಮ ಧರ್ಮಾಡಳಿತಡುಂಡು. ಈ ಧರ್ಮಾಡಳಿತ ವ್ಯವಸ್ಥೆದ ಒಂಜಿ ಮಾಮಲ್ಲ ಪದ್ಧತಿಯೇ ಅರಸ್ಥಾನ. ಪ್ರಜಾಪ್ರಭುತ್ವ ವ್ಯವಸ್ಥೆ ನಿಲಯನ ಇನಿತ್ತ ದಿನೊಟ್ಟು ಅರಸ್ಥಾನ ಅತ್ತಂದಾಂಡ ಅರಸೊತ್ತಿಗೆ ಈ ದೇಶರದು ಅಲಿದು ಪೋತುಂಡಲ ಕೆಲವು ಕಡೆಟ್ಟು ಇನಿಕ್ಲ ಅರಸ್ಥಾನ ಅರಮನೆ ಅರಸೊತ್ತಿಗೆ ಒಂದು ಪೂರ ಜೀವಪ್ಪ ಉಂಡು. ಆ ಪದ್ಧತಿ ಪರಂಪರೆ ಸಂಪ್ರದಾಯಲು ಇನಿಕ್ಲ ಉರಿದುಂಡು. ಅಂಚಿತ್ತಿನ ಒಂಜಿ ಪುಣ್ಯಾದಿಗೆದ ಅರಸ್ಥಾನ ಬೆಳ್ತಂಗಡಿ ತಾಲೂಕುದ ಅಳದಂಗಡಿ ತಿಮ್ಮಣ್ಣ ಅರಸೆರ್ನ ಅಜಿಲ ಸೀಮೆ. ಅಳದಂಗಡಿ ಬರಾಯ ಖೇಳ ವೇಣೂರು ಪಂಪಿನ 4 ಅರಮನೆಲುಪ್ಪುನ ಪದ್ರಾಡು ಮಾಗಣದ 32 ಗ್ರಾಮ ಸೇರಿಗೆದ ಅಜಿಲ ಸೀಮೆಗೆ ದಾಲ 200 ವರ್ಷದ ಇತಿಹಾಸ ಉಂಡು. ಅಜಿಲ ಮನೆತನತ ಅರಸು ಪರಂಪರೆಯನ್ನು ದುಂಬುಕೊನೊಂದು 21ನೇ ತಿಮ್ಮಣ್ಣ ಅರಸರಾದು ಸಾರಥ ವರ್ಮನುತ್ತ ಸೊನ್ಪತ್ತ ಐನೆಟ್ಟು ಅರಸು ಪೀಠ ಏರ್ದು ಆಡಳಿತ ಮಲ್ಪರೆ ಸುರುಮಲ್ತಿನಾರು ಡಾಕ್ಟರ್ ಪದ್ಮಪ್ರಸಾದ್ ಅಜಿಲರು. ಸತ್ಯ ಧರ್ಮ ನ್ಯಾಯ ನೀತಿ ಪನ್ಪಿನ 4 ವಜ್ರಕಂಬದ ಸಿಂಗಪೀಠುಡು ಕುಲುದು ಇತ್ತೆ 25 ವರ್ಷದಿಂಜುನ ಈ ಪೊರ್ತುಡು ಡಾಕ್ಟರ್ ಪದ್ಮಪ್ರಸಾದ್ ಅಜಿಲರ್ನ ಅರಸೊತ್ತಿಗೆದ ಬೊಲ್ಲಿ ಪರ್ಬ ಈ ವರ್ಷ ನಡತೊಂದುಂಡು. ಲೋಕಗು ಕಬ್ಬಿದಿನ ಕೊರೋನಾ ಪನ್ಪಿನ ಮಾರಿ ಸೀಕಡ್ದಾತ್ರ ಈ ಬೊಳ್ಳಿ ಪರ್ವದ ಐಸಿರೋನು ಇತ್ತೆ ಪಂಡ ಈ ಪೊರ್ತುಡು ಗೌಜಿಗರ್ದಿಡು ಮಲ್ಪರೆ ಬಂಗಾದು ಪೋತುಂಡು ನಾಂಡಲ ಮೊರಣಿ ಐತ ಉದಿಪನನು ವಿಧಿವತ್ತಾದ ಮಲ್ತೆರು. ನನ್ನ ದುಂಬಗ್ ಭಾರಿ ಗೌಜಿದ ಬೆತೆ ಬೇತೆ ಲೇಸುಲು ಈ ಒಂಜಿ ಪುಣ್ಯದ ತಲಟ್ಟು ನಡಪರೆ ಉಂಡು. ಐಕ್ ಬೋಡು ಬೋಡುಪಿನ ಅಟ್ಟನೆಲ್ಲ ಇತೋರ್ತೆ ಆ ಒಂದುಂಡು. ಮೊರಣಿ ಡಿಸೆಂಬರ್ 1 ತಾರೀಖದಾನಿ ಪಟ್ಟಾಭಿಷೇಕದ ಬೊಲ್ಲಿ ಪರ್ಭದ ಸಲಾದು ಸುರುಕು ಅಳದಂಗಡಿ ಸೋಮನಾಥೇಶ್ವರ ದೇವರನ ಸಾನ್ನಿಧ್ಯೋಡು ಕಾಂಡೆ ಆಜೆ ಮುಕ್ಕಾಲೆಕ್ ಪೂಜೆ ಪ್ರಾರ್ಥನೆ ನಡತದು. 5 ಬಕ್ಕ ಬೆತೆ ಬೇತೆ ವಿಧಿವಿಧಾನಲು ಸಂಪ್ರದಾಯಲು ಪುರ ನಡತನು. ವೃತ್ತಿಡು ವೈದ್ಯರಾದಿತ್ತದು ಇತ್ತೆ ಅರಸೆರಾದು ಸೀಮೆದ ಪರಂಪರೆಗೆ ನೂಲುದಾತು ನುಗುತ್ತೆ ಬಾರದಾತು ಕೋರೆದ ಅಂತಿಲೆಕ ಅವೆನು ಪೂರ ನಡಪ ಒಂದು ಸೀಮೆದ ದೇವಲ್ಯ ಬಸದಿ ದೈವಸ್ಥಾನಲೆನ ಜೀರ್ಣೋದ್ಧಾರ ಬ್ರಹ್ಮಕಲಶ ಪಂಚಕಲ್ಯಾಣ ಪುನರ್ ಪ್ರತಿಷ್ಠೆ ಇಂಚಿತ್ತಿನ ಧಾರ್ಮಿಕ ಅಂಚನೆ ಸಾಮಾಜಿಕ ಕೆಲಸಲೆನು ಮಲ್ತೊಂದುಪ್ಪುನ ಡಾಕ್ಟರ್ ಪದ್ಮಪ್ರಸಾದ್ ಅಜಿಲ ಅರಸೆರ್ನ ಪಟ್ಟಾಭಿಷೇಕದ ಬೊಲ್ಲಿ ಪರ್ಬದ ಪುರ್ಲು ಪೊಲಿಕೆ ಇತ್ತೆ ನಿಕಲ ದುಂಬದಿಕ್ಕಡು ಎಂಕುಲುದಿ ಒಂದಲ್ಲ.
ಸೋಮನಾಥ ದೇವರಿಗೆ ವಂದಿಸ ಒಂದು ಇನ್ನಿತ ಈ ಒಂಜಿ ಪಟ್ಟಾಭಿಷೇಕ ಅದು 25ನೇ ವರ್ಷದ ಒಂಜಿ ವರ್ಷಂತಿ ಕಾರ್ಯಕ್ರಮವನ್ನು ಒಂಜಿ ಆಯೋಜಿಸಿನ ಸಂದರ್ಭಡ್ ಭಾಳ ಸಂತೋಷ ಆವೊಂದುಂಡು ದಯಪಂಡ ಎಂಕ್ ಪಟ್ಟಾನಗ 1995ನೇ ಇಸ್ವಿಡು ಎನ್ನ ಪೊಪ್ಪ ತೀರ್ದು ಎಂಕ್ ಪಟ್ಟಾನಗ ಆ ಸಂದರ್ಭಡ್ ಯಾನ್ ಬಾರಿ ಎಲ್ಯ ಪ್ರಾಯದ ಈ ಒಂಜಿ ಮಹತ್ತರವಾಯಿನ ಜವಾಬ್ದಾರಿ ಎಂಚ ನಿಭಾಯಿಸೋಲಿ ಒಂಜಿ ಮನಸ್ಸಿನ ಒಂಜಿ ಪೋಡಿಗೆತ್ತಿನ ಅಂಡ ಈ ಸೀಮೆದ ಸಮಸ್ತ ಜನಕ್ಕಲ್ನ ಒಂಜಿ ಸಹಕಾರಡ್ ಈ 25 ವರ್ಷಲ ಬಾರಿ ಹೆಚ್ಚಿನ ವಿಜೃಂಭಣೆಡ್ ಮುಲ್ತ ಮಾತಾ ಚಟುವಟಿಕೆಗಳು ಅರಮನೆದ ಕಾರ್ಯಕ್ರಮಗಳು ಪೂರ ನಡಪಡೋದನ್ನು ಪಂಡ್ರೆ ಭಾರಿ ಸಂತೋಷ ಆವೊಂದುಂಡು ಇನಿ ಮುಲ್ತ ಎಂಕಲ್ನ ಒಂಜಿ ಸೀಮೆಗೆ ಸಂಬಂಧಪಟ್ಟ ಬೊಕ್ಕ ಪರಸೀಮೆ ಬೇತೆ ಜನಕ್ಕಲ್ನ ಸೇರಿದು ಒಂಜಿ ಎಡ್ಡೆ ಒಂಜಿ ಈ ಒಂಜಿ ಸಮಿತಿ ನಿರ್ಮಾಣ ಮಾಡ್ತಿತ್ತೇರಿ ಆ ಸಮಿತಿದ ಅಧ್ಯಕ್ಷ ಸ್ಥಾನನು ಎಂಕಲ್ನ ರಘುವೇಲ್ ಶೆಟ್ರು ಬೊಕ್ಕ ಕಾರ್ಯಾಧ್ಯಕ್ಷರಾದ ದೇವೇಂದ್ರ ಹೆಗ್ಡೇರ್ ಬೊಕ್ಕ ಕಿಶೋರ್ ಶಶಿಕಿರಣ್ ವಕೀಲರು ಎಂಕಲ್ನ ಈ ಒಂಜಿ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸೋದು ಬಾರಿ ಪೊರ್ಲುಡು ಈ 25 ವರ್ಷದ ಒಂಜಿ ಕಾರ್ಯಕ್ರಮ ನಡಪಡೋದು ಕೊಡ್ತೀರಿ ಪಂಡ ಭಾರಿ ಸಂತೋಷ ಆವೊಂದುಂಡು ಇನಿ ಕೇವಲ ಮೊಕ್ಕಲು ಸಮಿತಿಗಳು ಮಾತ್ರ ತಂದೆ ಎಂಗ್ಲ ಸಮಸ್ತ ಸೀಮೆದ ಮಾತ ಜನಕ್ಕಲ್ನ ಒಂಜಿ ಸಹಕಾರಡ್ ಈ ಒಂಜಿ ಅರುವದ ಪುದಾರಿ ಇನಿಮುಟ ಊರಿನ ಪಂಡ ಇಚ್ಛೆ ಪಡೆ ದಯ ಪಂಡ ಎಂಗ್ಲ ಸಾಂಸ್ಕೃತಿಕ ಕಾರ್ಯಕ್ರಮ ಆವಡು ಬೇತೆ ಬೇತೆ ಕಟ್ಟುಪಟ್ಟದ ಕಟ್ಲೆದ ಕೆಲವು ಕಾರ್ಯಕ್ರಮ ನೆಕ್ ಕೇವಲ ಅರಸುಲು ಮಾತ್ರ ಇತ್ತನ ಒಂದು ಮಾತ ಜನಕ್ಕಲ್ನ ಒಂಜಿ ಸಹಕಾರಡ್ ಇನಿಮುಟ್ಟಲ ಈ ಒಂಜಿ ಅರವದ ಈ ಸೀಮೆದ ಅಥವಾ ಮುಲ್ತ ಅರಮನೆದ ಕಟ್ಟುಕಟ್ಟಲೆ ನಡಪಡ ಒಂದುಲ್ಲ ಐಕ ಸರಿಯಾದ ಇನಿ ಈ ಮುಖೇನ ಈ 25 ವರ್ಷದ ಒಂಜಿ ಸಂಭ್ರಮದ ಆಚರಣೆ ನಡಪಡೋದನ್ನು ಪಂಡ ಆ ಒಂಜಿ ಅರಮನೆ ನಡಪುಡಂಚಿನ ಮಾತ ಕೆಲಸಲೆಗ್ಲ ಆ ಕಟ್ಟುಕಟ್ಲೆಗ್ಲ ಇಡೀ ಸೀಮೆದ ಜನಕ್ಲೆಗ್ಲ ಎಂಕ್ಲೆಗ್ ಬೆರಿ ತಟ್ಟದು ಪ್ರೋತ್ಸಾಹಿಸೋದ್ರಿಂದ ಪಂಡ್ರ ಇಚ್ಛೆ ಪಡೆ ದಯ ಪಂಡ ನಡೆದಾತ್ರ ಈ ಕಾರ್ಯಕ್ರಮದ ನೆಕ್ ತಿಕ್ಕಿನ ಅಭೂತಪೂರ್ವ ಒಂಜಿ ಸಹಕಾರದ ದಾತ್ರ ಎಂಕ್ಲೆಗ್ ನನ್ನ ಆತು ಮುಲ್ತ ಕೆಲಸ ನಡಪಡೋದು ಪೋಪನ ಶಕ್ತಿನ ದೇವರ ಕೊರಡಿನ ಪ್ರಾರ್ಥನೆ ಮಲ್ತೊಂದು ಬೊಕ್ಕ ನೆಕ್ ಸಂಬಂಧಪಟ್ಟದ ಮಾತ ಕೆಲಸ ಮಲ್ತನಂಚಿನ ಮಾತಾ ಸಮಿತಿದ ಕಾರ್ಯಕರ್ತರೆಗ್ಲ ಮಾತಾ ಪದಾಧಿಕಾರಿನಕ್ಲೆಗ್ಲ ಏನು ಪಿರೊಂದ್ಸತಿ ಅಭಿನಂದನೆ ಸಲ್ಲಿಸ ಒಂದು ಈ ಒಂಜಿ ಕಾರ್ಯಕ್ರಮ ಅರುವದ ಒಂಜಿ ಸಾಂಸ್ಕೃತಿಕ ಬಾಯ್ತೆ ಒಂಜಿ ಕಟ್ಟುಕಟ್ಟದ ಒಂಜಿ ನೆಕ್ಕ ತಿಕ್ಕಿನೊಂಜಿ ಪ್ರೋತ್ಸಾಹ ಅಂದೆನ್ನೊಂದು ಈ ಐಕೊಂಜಿ ಅರ್ಪಣೆ ಮಲ್ತೊಂದು ಈ ಕಾರ್ಯಕ್ರಮನ ಮಾತ್ರೆಗಳ ಏನು ಅಭಿನಂದನೆ ಸಲ್ಲಿಸ ಒಂದು ಈ 25 ವರ್ಷ ಪೂರೈಸ ಒಂದು ಸಂದರ್ಭಡ್ ಮುಳು ಎನ್ನ ಮದ್ಮೆದ ವರ್ಷ ಸುಮಾರು 30 ವರ್ಷ ಪಿರಾವುಡು ಒಂಜಿ ಮುಳು ಎನ್ನ ಅಮ್ಮೇರಿ ಪುನಗ ಒಂಜಿ ಧರ್ಮನೇಮ ನಡಪಡೋದು ಕೊಡ್ತೀರಿ ಈ 25 ವರ್ಷ ಒಂಜಿ ಕಾರ್ಯಕ್ರಮದ ಈ ಸಂದರ್ಭಡ್ ಆ ದೈವಲೆಗ್ ಮಾತ ದೇವರನ ಕೆಲಸ ಪೂರ ಎಂಕ್ಲು ಮುಗಿತದು ಪ್ರಥಮವಾಗಿ ಮುಗಿತದು ಈ ಒಂಜಿ ಕಾರ್ಯಕ್ರಮ ಆಯೋಜಿಸ ಐತ ಪರವಾದ ಒಂಜಿ ಧರ್ಮನೇಮ ದೀವಂದ ನೆಟ್ಟು ಎಂಕಲ್ನ ಪಟ್ಟದೈವ ಏನಂತ ಮೂಜಿಲ್ನಾಗ ಬೊಕ್ಕ ಕುಡಮಂದಾಗ ಬಾರಿ ವಿಜೃಂಭಣೆಡ್ ಆ ಒಂಜಿ ಕಾರ್ಯಕ್ರಮ ನಡಪೋಡು ಪನ್ನ ಆಶೆಲ ಎಂಕೊಂಡು ಐಕ ಎಂಕಲ್ನ ದೇವರನ ಮಾತ ಒಂಜಿ ಎಂಕ್ ಆಶೀರ್ವಾದಲ ಬೋಡು నేను ದೇವರ ಪ್ರಾರ್ಥನೆ ಮಲ್ತೊಂದು ಐಕ್ಲ ನಿಖಲ್ನ ಪೂರ್ಣ ಸಹಕಾರ ಬೋಡು నేను ಕಣಂದು ಮಾತ್ರೆಗಳೇನ ಆಮಂತ್ರಿಸ ಒಂದು ಎನ್ನ ಪಾತ್ರ ಮುಗಿಪೋಯಿ ನಿಮಗೆಲ್ಲರಿಗೂ ತಿಳಿದಿರುವಂತೆ ನಮ್ಮ ಅಜಿಲ ಸೀಮೆಯ ಹೆಮ್ಮೆಯ ಅರಸರಾದಂಥ ಡಾಕ್ಟರ್ ಪದ್ಮಪ್ರಸಾದ್ ಅಜಿಲರು ಹಳದಂಗಡಿ ಅರಮನೆ ಇವರ ಪಟ್ಟಾಭಿಷೇಕದ 25ನೇ ವರ್ಷದ ರಜತ ಸಂಭ್ರಮಾಚರಣೆಯ ಕಾರ್ಯಕ್ರಮದ ಒಂದು ಅಂಗವಾಗಿ ಈ ಒಂದು ಪಟ್ಟಾಭಿಷೇಕದ ರಜತ ಸಂಭ್ರಮಾಚರಣೆಯ ಕಾರ್ಯಕ್ರಮ ಇವತ್ತು ಭಾಳ ವಿಜೃಂಭಣೆಯಿಂದ ನಡೆದಿದೆ. ನಮ್ಮ ಅಜಿಲ ಸೀಮೆಯ ಪರಂಪರೆ ಹಾಗೆ, ಯಾಕಂತ ಹೇಳಿದ್ರೆ ಇವತ್ತು ದಕ್ಷಿಣ ಭಾರತದಲ್ಲಿ ಒಂದು
ಅರಸೊತ್ತಿಗೆಯ ಒಂದು ಪರಂಪರೆ ಇದೆ ಅಂತ ಹೇಳಿದರೆ ಅದು ನಮ್ಮ ಅಜಿಲ ಸೀಮೆ. ಈ ಅಜಿಲ ಸೀಮೆಗೆ ಸುಮಾರು 32 ಗ್ರಾಮಗಳನ್ನು ಒಳಗೊಂಡು 12 ಮಾಗಣೆಗಳನ್ನು ಒಳಗೊಂಡಂಥ ಒಂದು ಬಹಳ ದೊಡ್ಡದಾದ ಸೀಮೆ. ಸರಿಸುಮಾರು 1490 ವರ್ಷಗಳ ಕಾಲ ಈ ಒಂದು ಅಜಿಲ ಸೀಮೆಯನ್ನು ಆಳಿದವರು ಅಜಿಲ ಅರಸರುಗಳು. ಹಾಗಾಗಿ ಅಲ್ಲಿನ ಪರಂಪರೆಯನ್ನು ಈವರೆಗೂ ಕೂಡ ಈ ಒಂದು ಆಳದಂಗಡಿ ಅರಮನೆಯಲ್ಲಿ ಮುಂದುವರಿಸ್ತಾ ಬಂದವರು ಯಾರಂತ ಹೇಳಿದರೆ ಅದು ನಮ್ಮ ಹೆಮ್ಮೆಯ ಅರಸರಾದಂಥ ಡಾಕ್ಟರ್ ಪದ್ಮಪ್ರಸಾದ್ ಅಜಿಲರು. ಇವರ ಒಂದು ಮಾರ್ಗದರ್ಶನದಲ್ಲಿ ನಮ್ಮ ಸೀಮೆಯಲ್ಲಿ ಅದೆಷ್ಟು ದೇವಸ್ಥಾನ, ಅದೆಷ್ಟು ದೈವಸ್ಥಾನ, ಅದೆಷ್ಟು ಜಿನಮಂದಿರ ಅಥವಾ ಪಂಚಕಲ್ಯಾಣ, ಧರ್ಮನೇಮ, ಬ್ರಹ್ಮಕಲಶ ಇತ್ಯಾದಿಗಳು ಇವರ ಒಂದು ಮಾರ್ಗದರ್ಶನದಲ್ಲಿ, ಇವರ ಗೌರವಾಧ್ಯಕ್ಷತೆಯಲ್ಲಿ ನಡೆದುಕೊಂಡು ಬಂದಿದ್ದನ್ನು ನಾವೆಲ್ಲರೂ ಕೂಡ ಕಂಡಿದ್ದೇವೆ. ಯಾಕಂತ ಹೇಳಿದರೆ ನಮ್ಮ ಅರಸರು ಯಾವುದೇ ಒಂದು ಮತಭೇದವಿಲ್ಲದೆ, ಯಾವುದೇ ಒಂದು ಜಾತಿ ಭೇದವಿಲ್ಲದೆ ಎಲ್ಲರನ್ನೂ ಕೂಡ ಸಮಾನ ಮನಸ್ಸಿನಿಂದ, ಸಮಾನ ಒಂದು ದೃಷ್ಟಿಯಿಂದ ನೋಡುತ್ತಾ ಪ್ರತಿಯೊಬ್ಬರಿಗೂ ಕೂಡ ತನ್ನಲ್ಲಾದಷ್ಟು ಒಂದು ಮಾರ್ಗದರ್ಶನವನ್ನು ಕೊಡ್ತಾ ಬಂದಿದ್ದಾರೆ. ಈ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಅವರ ಅಭಿಮಾನಿಗಳು, ಹಿತೈಷಿಗಳು, ಅವರ ಒಂದು ಅಭಿಮಾನಿ ಬಳಗದವರು ಸೇರಿ ಒಂದು ಸಮಿತಿಯನ್ನು ರಚನೆ ಮಾಡಿ ತನ್ಮೂಲಕ ಅರಸರ ಒಂದು 25ನೇ ವರ್ಷದ ಒಂದು ರಜತ ಸಂಭ್ರಮಾಚರಣೆ ಬಹಳ ವಿಜೃಂಭಣೆಯಿಂದ ಮಾಡಬೇಕು ಅಂತೇಳಿ ಒಂದು ಸಂಕಲ್ಪಿಸಿ ಇವತ್ತು ಇದಕ್ಕೊಂದು ಆರಂಭವನ್ನು ಚಾಲನೆಯನ್ನು ಕೊಟ್ಟಿದ್ದೇವೆ. ಇನ್ನು ಮುಂದೆ ಹಲವಾರು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಈ ಮೂಲಕ ಮಾಡುತ್ತಾ ಮುಂದಿನ ದಿನದಲ್ಲಿ ಒಂದು ಉತ್ತಮವಾದಂಥ ಒಂದು ಸಂಭ್ರಮಾಚರಣೆಯ ಒಂದು ಸಮಾರೋಪ ಕಾರ್ಯಕ್ರಮವನ್ನು ಕೂಡ ನಾವು ದೇಶದ ಪ್ರಮುಖರನ್ನು ಕರೆದು ಬರಮಾಡಿಕೊಂಡು ಈ ಒಂದು ಅರಮನೆಯ ವಠಾರದಲ್ಲಿ ಮಾಡಲಿಕ್ಕಿದ್ದೇವೆ. ಇದರಲ್ಲಿ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ನೀವೆಲ್ಲರೂ ಕೂಡ ಬರಬೇಕು, ತಾವೆಲ್ಲರೂ ಕೂಡ ಭಾಗವಹಿಸಬೇಕು. ಇನ್ನು ನಡೆಯುವಂಥ ಕಾರ್ಯಕ್ರಮವನ್ನು ಉತ್ತಮ ರೀತಿಯಲ್ಲಿ ನಡೆಸುವಲ್ಲಿ ನೀವೆಲ್ಲರೂ ಕೂಡ ಸಹಕಾರಿಯಾಗಬೇಕು. ಈ ಒಂದು ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಅದೆಷ್ಟೋ ಜನ ನಮಗೆ ಸಹಕಾರವನ್ನು ಕೊಟ್ಟಿದ್ದಾರೆ, ಸಲಹೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಎಲ್ಲರನ್ನೂ ಕೂಡ ಈ ಒಂದು ಸಂದರ್ಭದಲ್ಲಿ ನೆನಪಿಸಿಕೊಂಡು ನಮ್ಮ ಒಂದು ಮುಂದಿನ ಕಾರ್ಯಕ್ರಮ ಕೂಡ ಒಳ್ಳೆ ರೀತಿಯಲ್ಲಿ ನಡೆಯುವಲ್ಲಿ ಎಲ್ಲರೂ ಕೂಡ ಸಹಕಾರವನ್ನು ಯಾಚಿಸುತ್ತಾ ಇನ್ನಷ್ಟು ಒಳ್ಳೆಯ ಕಾರ್ಯಕ್ರಮಗಳು ಈ ಒಂದು ಅರಮನೆಯಲ್ಲಿ ನಡೆಯಲಿ.
ನಾಡಿನ ಸಂಸ್ಕೃತಿಯಲ್ಲಿ ರಾಜಮನೆತನಗಳನ್ನು ಅದರದ್ದೇ ಆದಂತಹ ಕೊಡುಗೆ ಇದೆ. ಅಜಿಲ ಅರಮನೆ ಪ್ರಸಕ್ತ ವಿದ್ಯಮಾನಗಳಲ್ಲಿ ಅರಸೊತ್ತಿಗೆಯ ಸರ್ವ ಪರಂಪರೆಗಳನ್ನು ಅತ್ಯಂತ ನಾಜೂಕಾಗಿ ನಡೆಸಿಕೊಂಡು ಆ ಸಂಸ್ಕೃತಿಯನ್ನು ಉಳಿಸಿಕೊಂಡು ಬಂದಿರುವ ಏಕೈಕ ಅರಮನೆ ರಾಜಮನೆತನ ಅಂತ ಹೇಳಿದರೆ ಅದು ಅಜಿಲ ಅರಮನೆ. ಹಳದಂಗಡಿ, ಬರಾಯ, ಕೇಳ ಮತ್ತು ವೇಣೂರಿನಲ್ಲಿ 4 ಅರಮನೆಗಳನ್ನು ಹೊಂದಿಕೊಂಡು ಸೀಮೆಯ 32 ಗ್ರಾಮಗಳಲ್ಲೂ ಕೂಡ ತನ್ನದೇ ಆದಂಥ ವಿಶಿಷ್ಟ ಕೊಡುಗೆಯನ್ನು ಸಾಂಸ್ಕೃತಿಕವಾಗಿ ಇಲ್ಲಿಯ ಸಾಮಾಜಿಕವಾಗಿ ಇಲ್ಲಿಯ ಜನರಿಗೆ ನೀಡುತ್ತಾ ಬಂದಿರುವುದು ಅಜಿಲ ಮನೆತನದ ಹೆಮ್ಮೆ ಮತ್ತು ನಮ್ಮೆಲ್ಲರ ಭಾಗ್ಯವೇ ಸರಿ. ಅರಸರಿಗೆ ಪಟ್ಟಾಭಿಷೇಕವಾಗಿ ಇಂದಿಗೆ 25 ವರ್ಷಗಳಾಗಿದ್ದು ಆ ವರ್ಷಾಚರಣೆಯ ಕಾರ್ಯಕ್ರಮವಾಗಿ ನಾವೆಲ್ಲ ಅಜಿಲ ಸೀಮೆಯ ಸಮಸ್ತ ಪದ್ಮಪ್ರಸಾದ್ ಅಜಿಲ ಅರಸರ ಅಭಿಮಾನಿಗಳು ಅವರ ಹಿತೈಷಿಗಳು ಒಂದಾಗಿ ಮಾಡಿದಂಥ ಕಾರ್ಯಕ್ರಮ ಇದು. ಇನ್ನು ಮುಂದಿನ ದಿನಗಳಲ್ಲಿ ಸೀಮೆಯ ಎಲ್ಲ ಗ್ರಾಮಗಳ ಜನರನ್ನು, ಸಾಮಾಜಿಕ ನೇತಾರರನ್ನು ಮತ್ತು ಸಾಮಾಜಿಕ ಮುಂದಾಳುಗಳನ್ನು ಒಂದುಗೂಡಿಸಿಕೊಂಡು ಅವರನ್ನೆಲ್ಲ ಜೊತೆಗೂಡಿಸಿಕೊಂಡು 1 ವರ್ಷಗಳಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಿದ್ದೇವೆ. ಜನರಿಗೆ ಬೇಕಾದಂತಹ ಆರೋಗ್ಯ ತಪಾಸಣೆ ಶಿಬಿರಗಳಿರಬಹುದು ಅಥವಾ ಸಾಮಾಜಿಕ ಕಾರ್ಯಕ್ರಮಗಳನ್ನು ಮುಂದಿನ ವರ್ಷಗಳ ತನಕ ನಡೆಸಿ ವರ್ಷಾಂತ್ಯದಲ್ಲಿ ಒಂದು ಅದ್ಭುತವಾದಂತಹ ಅಜಿಲ ಸೀಮೆಯ ಗತವೈಭವವನ್ನು ಮರುಕಳಿಸುವಂಥ ಒಂದು ಅದ್ಭುತವಾದ ಕಾರ್ಯಕ್ರಮ ಹಳದಂಗಡಿಯಲ್ಲಿ ನಡೀಲಿಕ್ಕಿದೆ. ಈ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಸಹಕಾರಗಳು ಬೇಕು. ಅಜಿಲ ಸೀಮೆಯ ನಮ್ಮ ಅರಸರಾದಂತಹ ಪದ್ಮಪ್ರಸಾದ್ ಅಜಿಲರ ಮಾರ್ಗದರ್ಶನದಲ್ಲಿ ಇನ್ನೂ ಅನೇಕ ಪರಂಪರಾಗತವಾದಂಥ ಕಾರ್ಯಕ್ರಮಗಳು ಕೂಡ ನಡೀಲಿಕ್ಕಿದೆ. 22ನೇ ತಾರೀಕಿಗೆ ಹಳದಂಗಡಿ ಅರಮನೆಯಲ್ಲಿ ಧರ್ಮನೇಮ ಕೂಡ ಅರಸರ ನೇತೃತ್ವದಲ್ಲಿ ನಡೀಲಿಕ್ಕಿದೆ. ಈ ಎಲ್ಲ ಕಾರ್ಯಕ್ರಮಕ್ಕೆ ಸಮಾಜದ ಸಮಸ್ತ ಬಾಂಧವರು ಯಾವುದೇ ಮತ ಧರ್ಮ ಭೇದವಿಲ್ಲದೆ ಭಾಗವಹಿಸಿ ನಮ್ಮ ಹೆಮ್ಮೆಯ ಅಜಿಲ ಮನೆತನದ ಗೌರವವನ್ನು ಜೊತೆಗೆ ಆ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸುವಲ್ಲಿ ತಮ್ಮೆಲ್ಲರ ಸಹಕಾರಗಳು ಬೇಕು ಅಂತ ವಿನಂತಿಸ್ತಾ ಇದ್ದೇನೆ. ನಮಸ್ತೆ.
ಬೋಧಿಸಿ ಮೇರೆ ರಾಮ
ಏನು ಹೇಳುವುದು
Thank you.